ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಇವತ್ತಂತೂ ತುಂಬ ಖುಷಿಯಾಗಿದ್ದೀನಿ. ಅದನ್ನು ನೋಡಿದ್ರೇ ಗೊತ್ತಾಗ್ಬೋದು ಎಲ್ರಿಗೂ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿ. ಆ್ಯಂಡ್ ಎಸ್, ಏನಂದರೆ ಇವತ್ತು ನಾನು ಹಬ್ಬಿ ಹೊರಗೆ ಬಂದಿದ್ದೀವಿ. ಅಂದರೆ ಡಿನ್ನರ್ನ ಇವತ್ತೊಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಹೇಳಿ. ಸೊ ಸ್ಪೆಷಲ್ ಏನಂದರೆ ನೋಡ್ತಾ ಇರ್ಬೋದು ನೀವು ಹಿಂದೆ ದುಬೈ ಕ್ರೂಸ್ ಇದೆ. ಸೊ ಇವತ್ತು ಬೋಟಲ್ಲಿ ಎಲ್ಲ ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಹಬ್ಬಿ ಕೂಡ ಜೊತೆಗಿದ್ದಾರೆ. ನಾನು ಜಸ್ಟ್ ಒಂದು ಇಂಟ್ರೋ ಮಾಡೋಣ ಅಂತ ಈ ಕಡೆ ಬಂದಿದ್ದೀನಿ, ಜಸ್ಟ್ ನಿಮಗೆ ತೋರಿಸೋಣ ಅಂತ ಹೇಳಿ. ಸೊ ನೋಡ್ಬೋದು ನೀವು ತುಂಬಾ ಕ್ರೂಸಸ್ ಇದೆ ಇಲ್ಲಿ, ಬಟ್ ನಮ್ಮ ಕ್ರೂಸ್ ಆ ಕಡೆ ಇದೆ. ಸೊ ತೋರ್ಸಕ್ಕೆ ಅಲ್ಲಿ ಕಾಣ್ತಾ ಇದೆ ನೋಡಿ, ರೆಡ್ ಕಲರ್ ಲೈಟ್ ಬಂದು. ಸೊ ಅದೇ ಕ್ರೂಸ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಅಂದರೆ ಮದುವೆ ಮುಂಚೆ ತುಂಬ ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿದೆ ಆ್ಯಕ್ಚುಲಿ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದಷ್ಟೇ ಹೊರತು ಅನ್ಫಾರ್ಚುನೇಟ್ಲಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಇವತ್ತೊಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಸೊ ಮಾಸ್ಕ್ ಈಸ್ ಕಂಪಲ್ಸರಿ, ಮಾಸ್ಕ್ ಹಾಕಲೇಬೇಕು, ತೆಗೆಯುವಾಗಿಲ್ಲ. ಆ ಕಡೆ ಈ ಕಡೆ ಪೊಲೀಸ್ ಓಡಾಡ್ತಾ ಇರ್ತಾರೆ, ಸುಮ್ಮನೆ ಫೈನ್ ಕಟ್ಟಬೇಕಾಗ್ತದೆ. ಸೊ ಏನಂದರೆ ಬೋಟಲ್ಲಿ ನಮಗೆ ಎಲ್ಲ ಫುಡ್ ಅವೈಲೇಬಲ್ ಇರುತ್ತೆ, ಬಫೆಟ್ ಸಿಸ್ಟಮ್ ಇರುತ್ತೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಕೆಲವೊಂದು ಪರ್ಫಾರ್ಮೆನ್ಸ್ ಇರುತ್ತೆ, ಅಂದರೆ ರಫೆಲ್ ಶೋಸ್, ಲೇಸರ್ ಲೈಟ್ ಶೋಸ್ ಎಲ್ಲ ಇರುತ್ತೆ. ಸೊ ಎಂಜಾಯ್ ಮಾಡೋಣ. ನೀವು ಕೂತಲ್ಲಿ ಎಂಜಾಯ್ ಮಾಡಿ, ನಮ್ಮ ವೀಡಿಯೋಸ್ ಎಲ್ಲ ನೋಡಿ. ಆ್ಯಂಡ್ ಹಬ್ಬಿನ ತೋರಿಸ್ತೀನಿ ನಾನು. ಸೇ ಹಾಯ್, ಮಸ್ತ್ ತೆಗೀರಿ ಮ್ಯಾನ್. ಹಾಯ್, ಹೇಗಾಗ್ತಿದೆ? ಖುಷಿ ಆಗ್ತಾ ಇದೆಯಾ? ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾಕೆ ಡಲ್ ಇದ್ದೀರಾ? ನೋಡೋಣ ಇಲ್ಲಿ ಏನೆಲ್ಲ ಇರುತ್ತೆ, ಎಲ್ಲಾನು ಶೇರ್ ಮಾಡ್ತೀನಿ ನಾನು. ಓಕೆ, ಮಾತಾಡಿಪ್ಪ. ಓಡಿ ಪೋಯಿ. Cruise. Come on. ಹೇಗಿದೆ ಲೈಟಿಂಗ್ಸ್ ಎಲ್ಲ ಅಂತ ತುಂಬಾ ಖುಷಿ ಆಗ್ತದೆ. ಚಿಲ್ ಆಗ್ತಾ ಇದೆ, ವೆದರ್ ಸೂಪರ್ ಆಗಿದೆ ಅಂಡ್ ಫುಡ್ ಕೂಡ ರಿಚ್ ಆಗಿದೆ. ಬಟ್ ನೋಡೋಣ ಅಂದ್ರೆ ಪರ್ಮಿಷನ್ ಸಿಗ್ಬೇಕಲ್ವಾ? ಅವ್ರು ಹೇಳಿದ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಅಂಡ್ ಸ್ಯಾಲೆಡ್ಸ್ ಮೇಲೆ ಇಟ್ಟಿದ್ದಾರೆ, ವಿಡಿಯೋ ಮಾಡ್ಬೋದು ನೋಡಿ.
ಎಲ್ಲ ಸ್ಯಾಲೆಡ್ಸ್ ಇದೆ ಇದರಲ್ಲಿ. ನಮಗೆ ಬೇಕಾಗಿರೋದು ಸ್ಯಾಲೆಡ್ಸ್ ಅಲ್ಲ, ಮೇನ್ ಆಗಿ ಬಿರಿಯಾನಿ. ಆಕ್ಚುಲಿ ನಾವ್ ಇಲ್ಲೇ ತಗೋಬೋದಿತ್ತಲ್ಲ, ಬಟ್ ಕೂಲ್ ಇದೆ, ಆದ್ರೂ ಸ್ಟೇಟ್ ಕೇಸ್ ಚೆನ್ನಾಗಿರುತ್ತೆ. ಅಂಡ್ ಈ ಬೋಟಲ್ಲಿ ಟಾಯ್ಲೆಟ್ಸ್ ಕೂಡ ಇದೆ, ಮೆನ್ ಅಂಡ್ ವುಮೆನ್ಸ್ ಎರಡೂ ಇದೆ. And this is my favorite place. Yay! Come. Come on. And ಇವಾಗ ಎಲ್ಲರೂ ಕೆಳಗೆ ಯಾರು ಕೂತ್ಕೊಂಡಿಲ್ಲ, ಎಲ್ಲ ಅಪ್ಸ್ಟೇರ್ಸ್ಗೆ ಬಂದಿದ್ದಾರೆ. ಸ್ಟಾರ್ಟ್ ಆಯ್ತು. ತರೆ ಗುಣ ಎಸ್ ಸ್ಟಾರ್ಟೆಡ್. अभी है अभी ತಾನೆ ಜೋರು ಬಡ ಒಂದೊಂದು अभी तो बड़ा आविरे ಬ್ಯಾಟಿಂಗ್ ಏತು ಬರ್ತಾ ಮುಂದತ್ತು ವರ್ಷ ಬರ್ಕೊಂಡ ಮೋಡ ಕವಿದ ವಾತಾವರಣ ಗೋವಿಂದ ಬೋಟ್ ಚಂಡಿ ಕೊಡೆಲ ವಾತಾವ ಇಜ್ಜಿ. ಎಂಟರ್ಟೈನ್ಮೆಂಟ್ ಶೋ ಇದೆ ಅನ್ಸುತ್ತೆ. ಸೊ ಕ್ಲಿಪ್ಪಿಂಗ್ಸ್ ತೆಗೆದು ನಾನೆಲ್ಲ ನಿಮಗೆ ಹಾಕ್ತೀನಿ, ನೋಡಿ ನೀವು ಎಂಜಾಯ್ ಮಾಡಿ. ಎಸ್ ಬಾಸ್ ಬಾರಿ ಡಲ್ಲಪ್ಪ ಇಲ್ಲಿ ನೋಡೋಣ ಹೇಗಿರುತ್ತೆ.
ಯುವರ್ ಎಕ್ಸ್ಪೀರಿಯನ್ಸ್ ಅವಿ? ಸೂಪರ್ ಸೂಪರ್ ಖುಷಿ ಆಯ್ತು. ಫುಡ್ ಎಲ್ಲ ಹೇಗಿತ್ತು? ಎಲ್ಲ ಸೂಪರ್ ಇತ್ತು. ಎಕ್ಸ್ಪೆಕ್ಟ್ ಮಾಡಿದ್ರೆ ಪ್ಲೇಟಲ್ಲಿ ಎಲ್ಲ ಇತ್ತು. ಹಾಕಿರೋದಷ್ಟೇ, ಬಟ್ ಯಾವುದು ಹೆಚ್ಚಾಗಿ ತಿನ್ನಲಿಲ್ಲ. ಹಾಕೊಂಡು ಬಂದಿರೋದಷ್ಟೇ, ನೋಡುವಾಗ ಆಸೆ ಆಗುತ್ತಲ್ಲ ಹಾಗೆ. ಆ್ಯಂಡ್ ಎಸ್, ಚಲೋ ಹೋಗೋಣ. ಬಾಯ್, ಸಿ ಯು. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೈಮ್ 8 o'clock ಆಗಿದೆ ನೈಟ್. ಸೊ ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ಟೇಕ್ ಕೇರ್, ಬಾಯ್, ಲವ್ ಯು.